ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಇನ್ನಿತ ಮಲ ಸುದ್ದಿಲು ಒಂಜಿ ತಿಂಗೊಳ್ದ ರಂಜಾನ್ ಪಾಸ ಪತ್ತಿನ ಮುಸಲ್ಮಾನರಿಗೂ ಈದುಲ್ ಫಿತ್ರ್ ಪರ್ಬದ ಗೌಜಿ ಕುಡ್ಲದ ಬಾವುಟಗುಡ್ಡೆ ಈದ್ಗಾ ಮಂದಿರೋಡು ವಿಶೇಷ ನಮಾಜ್ ಒಡಿಪುಡು ಸಂಭ್ರಮದ ಆಚರಣೆ. ಮಣಿಪಾಲುಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 119ನೇ ಶಾಖೆ ಉದಿಪನ ಎಂಐಟಿ ಕಾಲೇಜ್ ಮೈದಾನುಡು ನವೋದಯ ಸ್ವಸಹಾಯ ಸಂಘುಲಿನ ಸಾಧನಾ ಸಭೆ. ತೊಕ್ಕೊಟ್ಟುದ ಸಾಯಿ ಪರಿವಾರ್ ಟ್ರಸ್ಟ್ದ ನಿಲೆಟ್ಟು ಪುನೀತ್ ರಾಜ್ಕುಮಾರ್ ನೆಂಪುಗಾದು ಮಾಮಲ್ಲ ಕಣ್ಣುದಾನ ಅಭಿಯಾನ ಕತ್ತಲೆಡು ಪುನಕ್ಲೆನ್ನು ಬೊಲ್ಪುಗು ಕನೇರೆ ಪುಣೆವಡು ಡಾಕ್ಟರ್ ರಾಜೇಂದ್ರ ಕುಡ್ಲ ವಿಶ್ವವಿದ್ಯಾನಿಲಯದ್ದು ಮರ್ಯಾದೆ ಡಾಕ್ಟರೇಟ್ ಪದವಿ ಪಡೆಯಿನ ಧರ್ಮದ ಶ್ರೀ ಹರಿಕೃಷ್ಣ ಪುನರೂರಿಗೂ ಪುನರೂರು ವಿಶ್ವನಾಥ ದೇವಸ್ಥಾನಡು ಪುಟ್ಟೂರ ಮೆಚ್ಚುಗೆದ ರೇಸು. ವಾರ್ತೆದ ವಿವರ ಒಂಜಿ ತಿಂಗೊಳ್ದ ರಂಜಾನ್ ಪಾಸಪತ್ತಿನ ಮುಸಲ್ಮಾನರಿಗೂ ಲೋಕಡೋರ್ಮಿಡು ಅಂಗಾರೆ ಈದುಲ್ ಫಿತ್ರ್ ಪರ್ಬದ ದಿನ ಆದಿತ್ತನು ಕುಡ್ಲದ ಬಾವುಟಗುಡ್ಡೆದ ಈದ್ಗಾ ಪ್ರಾರ್ಥನಾ ಮಂದಿರೋಡು ನಡೆತಿನ ವಿಶೇಷ ನಮಾಜ್ ಕಾರ್ಯಕ್ರಮಟ್ಟು ಪಾಲ್ದೆತ್ತೊನ್ನ ಮುಸಲ್ಮಾನರು ಒರಿಯಕುರಿ ಎಡ್ಡೆಪ್ಪು ಬೈಕೇರು. ಲೋಕದ ಮಾತಾ ಮುಸಲ್ಮಾನರಿಗೂ ಅಂಗಾರೆ ಬಾರಿ ಸಂಭ್ರಮದ ದಿನ ಆದಿತ್ತನು. ರಂಜಾನ್ ಒಂಜಿ ತಿಂಗಳು ಇಡೀ ಪಗೆಲ್ ದೇವೆರೆ ಉದಿಪುಡ್ದು ಕಂತು ನಡೆ ಮುಟ್ಟ ಪಾಸಪತ್ತದು ವೃತ ನಿಯಮ ನಿಷ್ಠೆಡು ಇತ್ತದು ಶವಾಲ್ ತಿಂಗೊಲ್ದ ಸುರುತ ದಿನ ಈದುಲ್ ಫಿತ್ರ್ ಪರ್ಬುನು ಬಾರಿ ಗೌಜಿಡು ಆಚರಣೆ ಮಲ್ತಿರು. ಕರಿನ 2 ವರ್ಷಲಿಡು ಕೊರೋನಾ ಸೀಕದ ಕಷ್ಟ ಬುಕ್ಕ ಸರ್ಕಾರಿ ಮಾರ್ಗಸೂಚಿ ಪಾಲನೆ ಹಿಡಿದವ್ರ ತಕ್ಕ ಮಟ್ಟಡು ಆಚರಣೆ ನಡಪಾದಿತ್ತಿರು. ಈ ಸರ್ತಿ ಅಂಚಿನ ಕಟ್ಟುಪಾಡಿ ಇಜ್ಜಾಂಡು ಅಂಚಾದು ಈದುಲ್ ಫಿತ್ರ್ ಪರ್ಬ ಬಾರಿ ಖುಷಿಟ್ಟು ನಡತುಂಡು. ಕುಡ್ಲದ ಬಾವುಟಗುಡ್ಡೆ ಈದ್ಗಾ ಪ್ರಾರ್ಥನಾ ಮಂದಿರಡು ಅಂಗಾರೆ ಕಾಂಡೆ ಎನ್ಮ ಗಂಟೆಗೂ ಜಿನತ್ ಬಕ್ಷ್ ಕೇಂದ್ರ ಜುಮ್ಮಾ ಪಳ್ಳಿದ ಖತೀಬ್ ಅಲ್ಹಾಜ್ ಅಬುಲ್ ಅಕ್ರಮ್ ಮೊಹಮ್ಮದ್ ಭಾಕಾವಿ ದುಂಬಾಳ್ತೇಡು ಈದ್ ನಮಾಜ್ ಬೊಕ್ಕ ಕುತ್ಬಾ ಪಾರಾಯಣ ನಡಪಾಯಿರು. ಕುಡ್ಲಾ ಸೇರ್ನಂಚ ದಕ್ಷಿಣ ಕನ್ನಡ ಜಿಲ್ಲೆ ಡೋರ್ಮಿಡು ಪಳ್ಳಿ ಬೊಕ್ಕ ಈದ್ಗಾ ಮಂದಿರುಡು ಸಾಮೂಹಿಕ ನಮಾಜ್ ಈದ್ ಕುತ್ಬಾ ಈದ್ ಸಂದೇಶ ಪ್ರವಚನ ನಡೆತುಂಡು. ಮುಸಲ್ಮಾನರು ನಮಾಜ್ ಪಾಲ್ದಿತ್ತೊಂದು ಒರಿಯ ಕೊರಿಯಗೂ ಎಡ್ಡೆಪ್ಪು ಬೈಕೇರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 119ನೇ ಮಣಿಪಾಲ ಹೊಸ ಶಾಖೆ ಸೋಮವಾರ ಮಣಿಪಾಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಉದಿಪನಾಂಡ್ ಅಂಚನೆ ಎಂಐಟಿ ಕಾಲೇಜ್ ಮೈದಾನುಡು ನವೋದಯ ಸ್ವಸಹಾಯ ಸಂಘುಲಿನ ಸಾಧನ ಸಭೆ ಅಟ್ಟಣೆ ಆದಿತ್ತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಹೊಸ 119ನೇ ಮಣಿಪಾಲ ಶಾಖೆ ಉದಿಪನ ಮಣಿಪಾಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬೊಕ್ಕ ಎಂಐಟಿ ಕಾಲೇಜ್ ಮೈದಾನುಡು ನವೋದಯ ಸ್ವಸಹಾಯ ಸಂಘುಲಿನ ಸಾಧನಾ ಸಭೆ ಸೋಮವಾರ ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್, ಕರ್ನಾಟಕ ರಾಜ್ಯ ಅಫೆಕ್ಸ್ ಬ್ಯಾಂಕ್ ಗುರ್ಕಾರ್ಯರು ಬೆಳ್ಳಿ ಪ್ರಕಾಶ್, ಶಾಸಕರು ರಘುಪತಿ ಭಟ್ ಇಂಚ ಬಿನ್ನಿರು ಇತ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್, ಕರ್ನಾಟಕ ರಾಜ್ಯ ಅಫೆಕ್ಸ್ ಬ್ಯಾಂಕ್ ಗುರ್ಕಾರ್ಯರು ಬೆಳ್ಳಿ ಪ್ರಕಾಶ್, ಶಾಸಕರು ರಘುಪತಿ ಭಟ್ ಇಂಚ ಬಿನ್ನಿರು ಇತ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ಮಿಡು 119ನೇ ಮಣಿಪಾಲ ಶಾಖೆ ಬೊಕ್ಕ ಸಾಧನಾ ಸಭೆ ಉದಿಪನಾಂಡು. ವಿ ಸುನಿಲ್ ಕುಮಾರ್ ಪಾತಿರ್ದು ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೂ 500 ಕೋಟಿ ರೂಪಾಯಿ ಮೂಲ ಪಣದ ಒಟ್ಟುಗೂ ಪೊಂಜೋಲನ ಬ್ಯಾಂಕ್ ತಾಪನೆಗೂ ಬಜೆಟ್ ಸಾರ್ದಂಡು. ಒಂದು ಬ್ಯಾಂಕಿಂಗ್ ಕ್ಷೇತ್ರದ ಬುಳಿಚಿಲಿಗೆ ಎಡ್ಡೆ ಸಹಾಯ ಆಯ್ರ ಉಂಡೊಂದು ಮಂತ್ರಿಯರು ಪಂಡಿರು. ಬೆಳ್ಳಿ ಪ್ರಕಾಶ್, ಕೆ ರಘುಪತಿ ಭಟ್, ಉಡುಪಿದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ದ ಡಾಕ್ಟರ್ ಜಿ ಶಂಕರ್ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಈ ಪೊರ್ತುಡು ಉಡುಪಿ ಜಿಲ್ಲೆದ ಸಂಚಾರಿ ಬ್ಯಾಂಕಿಂಗ್ ಸೇವೆಗೂ ಚಾಲನೆ ಕೊರಿಯರು. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ರೆಗೂ ತಮ್ಮನದ ಮರ್ಯಾದೆ ಮಲ್ತೆರು. ರಾಜೇಂದ್ರ ಕುಮಾರ್ ಗುರ್ಕಾರ್ಮಿದ ಭಾಷಣ ಮಲ್ತದು ಮಣಿಪಾಲ ಹೊಸ ಶಾಖೆದ ಸುತ್ತುಡು ಎಲ್ಪ ನವೋದಯ ಸ್ವಸಹಾಯ ಸಂಘ ಬೊಕ್ಕ 1,000 ಸೇವಿಂಗ್ಸ್ ಅಕೌಂಟ್ ಸುರು ಮಲ್ತದು. ಅಟಲ್ ಪಿಂಚಣಿ ಬುಳಿಚಿಲುಗಾದ ಕೇಂದ್ರದ್ದು ಬ್ಯಾಂಕ್ಗೂ ಪ್ರಶಸ್ತಿ ಬೈದನೆಂದು ಪಂಡಿರು. ಮಣಿಪಾಲ ಶಾಖೆದ ವ್ಯವಸ್ಥಾಪಕರು ಪ್ರವೀಣ್ ಕುಮಾರ್ ಶೆಟ್ಟಿ, ಕರ್ನಾಟಕ ಸಹಕಾರಿ ಅಫೆಕ್ಸ್ ಬ್ಯಾಂಕ್ದ ಮುಖ್ಯ ಕಾರ್ಯತೋವನ್ನ ಅಧಿಕಾರಿ ದೇವರಾಜ್, ಕೆನರಾ ಲ್ಯಾಂಡ್ಸ್ ಇನ್ವೆಸ್ಟ್ಮೆಂಟ್ದ ಮಣಿಪಾಲದ ವ್ಯವಸ್ಥಾಪಕ ನಿರ್ದೇಶಕರು ಅಶೋಕ ಪೈ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಮಟ್ಟ ರತ್ನಾಕರ ಹೆಗ್ಡೆ, ಬ್ಯಾಂಕದ ನಿರ್ದೇಶಕರ ಐಕಳ ಬಾವ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯ ಸಂಘ ಸಂಸ್ಥೆಲಿನ ನಾಯಕರು ಪಾಲ್ದೆತ್ತೊಂಡರು. ಅಜಿತ್ ಕುಮಾರ್ ಕುಕ್ರಾಡಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸಮ್ಮುಖದಲ್ಲಿ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಂದ ಸಮಾರಂಭದ ಉದ್ಘಾಟಕರು ಕರ್ನಾಟಕ ಘನ ಸರ್ಕಾರದ ಇಂಧನ ಕನ್ನಡ ಸಂಸ್ಕೃತಿ ಸಚಿವರು ಸನ್ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ರವರು, ಸಹಕಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಹಾಗೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತೆಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ
ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಇವತ್ತು ಎಲ್ಲ ಕ್ಷೇತ್ರಗಳಿಗೆ ಮುಂದೆ ಬರ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಇವತ್ತು ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂಥ ಹಿನ್ನೆಲೆಯಿಂದ ಒಂದು ಮಹಿಳಾ ಬ್ಯಾಂಕನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡೋದ್ರ ಮುಖಾಂತರ ಅದಕ್ಕೆ ಮೂಲ ಬಂಡವಾಳವನ್ನು 500 ಕೋಟಿ ರೂಪಾಯಿಯನ್ನು ಕೊಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಮಹಿಳಾ ಶಕ್ತಿಯು ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅನ್ನುವಂಥ ಇಚ್ಛೆಯನ್ನು ಇವತ್ತಿನ ನಮ್ಮ ಸರ್ಕಾರ ಹೊಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಯೋಜನೆಯನ್ನು ಬ್ಯಾಂಕನ್ನು ಇವತ್ತು ರಾಜ್ಯದಲ್ಲಿ ಪ್ರಕಟೀಕರಣ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರ ಮಹಿಳಾ ಪರವಾದಂಥ ಸರ್ಕಾರ ಅನ್ನುವಂಥ ಸಂದೇಶವನ್ನು ಈ ವರ್ಷದ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ. ನವೋದಯ ಸಹಕಾರಿ ಸಂಘದ ಸದಸ್ಯರಾಗಿದ್ದುಕೊಂಡು ಕಳೆದ ಕೆಲವು ವರ್ಷಗಳಿಂದ ನಾವೆಲ್ಲರೂ ಕೂಡ ಆರ್ಥಿಕ ವಹಿವಾಟವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಮಾಡ್ತಾ ಇರುವಂಥವ್ರು. ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಸಿಕ್ತು ಅಂತಾದರೆ ಒಂದು ಕುಟುಂಬ ಇವತ್ತು ಅತ್ಯಂತ ಸಬಲೀಕರಣ ಆಯಿತು ಅನ್ನುವಂಥ ಅರ್ಥವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಪುರುಷರಿಗಿಂತ ಆರ್ಥಿಕ ವ್ಯವಹಾರದಲ್ಲಿ ಅತ್ಯಂತ ಶಿಸ್ತನ್ನು, ತಾಳ್ಮೆಯನ್ನು ಮತ್ತು ಪ್ರಾಮಾಣಿಕತೆಯನ್ನು ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಅನ್ನುವುದನ್ನು ನೀವು ನಿಮ್ಮ ಸ್ವಸಹಾಯ ಗುಂಪುಗಳಲ್ಲಿ ಸಾಲವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡೋದ್ರ ಮುಖಾಂತರ ಇವತ್ತು ತೋರಿಸ್ಕೊಟ್ಟಿದ್ದೀರಿ. ನಮಗೆ ಸುಮಾರು ಶಾಖೆ ಉದ್ಘಾಟನೆ ಆಗುವ ದಿವಸದಲ್ಲೇ 40 ಕೋಟಿಗಿಂತ ಮಿಗಿಲಾಗಿ ಡೆಪಾಸಿಟನ್ನು ಠೇವಣಾತಿಯನ್ನು ಕೊಂಡಂಥ ಕೀರ್ತಿ ಮಣಿಪಾಲದ ಜನತೆಗಿದೆ. ಯಾಕೆ ಹೇಳಿದರೆ ಜನರು ಶ್ರೀಮಂತರು ಮಾತ್ರ ಅಲ್ಲ, ಸದಾ ಶ್ರೀಮಂತಿಗೆ ಉಳ್ಳಂಥವರು ಮಣಿಪಾಲದವರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ನೋಡಿ, ಸುಮಾರು 70 ನವೋದಯ ಸ್ವಸಹಾಯ ಗುಂಪುಗಳು ಪ್ರಾರಂಭ ಆಗಿದೆ. ಸುಮಾರು 1,000ಕ್ಕಿಂತ ಮಿಗಿಲಾಗಿ ಅಕೌಂಟ್ ಪ್ರಾರಂಭ ಆಗಿದೆ. ಇದಕ್ಕೆಲ್ಲ ಕಾರಣೀಭೂತರಾದಂಥ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳನ್ನು, ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯವರನ್ನು ನಾನು ಸಿಬ್ಬಂದಿಯವರನ್ನು ಹೆಚ್ಚಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಮಣಿಪಾಲ ಚರಿತ್ರೆಯಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಮವಸ್ತ್ರ ಧರಿಸಿದಂಥ ಮಹಿಳೆಯರು ಒಂದು ಮೆರವಣಿಗೆಯಲ್ಲಿ ಬಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಒಂದು ದಿವಸ ಇದೆ. ಚರಿತ್ರೆಯಲ್ಲಿ ಬರಬೇಕಾದಂಥ ದಿವಸ ಇವತ್ತಿನ ದಿವಸ. ಅದರ ಕೀರ್ತಿ ನಮ್ಮ ನವೋದಯ ಕುಟುಂಬದ ಸದಸ್ಯರಿಗೆ ಸಲ್ತದೆ. ತೋಕೂರು ಮಹಾಬಲ ಪೂಜಾರಿ ಪನ್ಪುನರ್ನ ಕಿದೆಡ್ದು ಮೂಜಿ ಪೆತ್ತ ಕಂಡದಿನ 4 ಕಲ್ವೇರಿನ ಪಣಂಬೂರು ಪೊಲೀಸರು ಪತ್ತಿದರು. ಕೈಕಂಜಿ ಸಾಗಾರ ಗಳಿಸಿದಿನ ಶಿಫ್ಟ್ ಕಾರ್ ಬೊಕ್ಕ ಹತ್ಯಾರ್ಲೆನ್ನು ಸ್ವಾಧೀನಗುದೆ ತೊಂದರು. ಪಣಂಬೂರು ಪೊಲೀಸ್ ಸ್ಟೇಷನ್ ಸುತ್ತುಡು ಪೆತ್ತ ಕಂಡದಿನ ಕೇಸಿಗೆ ಸಂಬಂಧಪಟ್ಟದು 4 ಆರೋಪಿಗಳನ್ನು ಪಣಂಬೂರು ಪೊಲೀಸರು ಪತ್ತಿದರು. ಕೈಕಂಜಲೇನು ಸಾಗಾರ ಗಳಿಸಿದಿನ ಕಾರ್ ಬೊಕ್ಕ ಬಾಕಿ ಸಾಧನೊಲೆನು ಸ್ವಾಧೀನಗುದೆ ತೊಂದರು. ಮಹಮ್ಮದ್ ಇಸ್ಮಾಯಿಲ್ ಯಾನೆ ಇಚ್ಛಾ ಜೋಗಟ್ಟೆ, ಸಮೀರ್ ಜೋಗಟ್ಟೆ, ದಾವೂದ್ ಹಕೀಂ ಬೊಕ್ಕ ಮಹಮ್ಮದ್ ಇಲ್ಯಾಸ್ ಜೋಗಟ್ಟೆ ಬಂಧನ ಆಯ್ನ ಆರೋಪಿಲಾದುಲ್ಲೆರು. ಆರೋಪಿಲಿಡ್ದು 3 ಲಕ್ಷ ರೂಪಾಯಿ ಬೆಲೆತ ಸ್ವಿಫ್ಟ್ ಕಾರು ಬೊಕ್ಕ ಹತ್ಯಾರ್ಲೆನು ಪೊಲೀಸರು ಸ್ವಾಧೀನಗುದೆ ತೊಂದರು. ಈ ಆರೋಪಿಲು ಏಪ್ರಿಲ್ 25 ತೋಕೂರು ಮಹಾಬಲ ಪೂಜಾರಿ ಪನ್ಪುನರ್ನ ಕಿದೆಡ್ದು ಮೂಜಿ ಪೆತ್ತ ಕಂಡದಿತ್ತೆರು. ಈ ಬಗೆಟ್ಟು ಪಣಂಬೂರ್ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ದಿತ್ತೆರು. ಇತ್ತೆ ಆರೋಪಿಲಿನ ಬಂಧನ ಆತುಂಡು. ಅಂಡ ಆಕಲು ಪೆತ್ತುಲಿನ ಕಡ್ತದು ಮಾಸ ಮಲ್ತದು ಮಾರ್ದೆರಂದು ತನಿಖೆ ಹಿಡಿದು ಗೊತ್ತಾತುಂಡು. ಆರೋಪಿಲಿನ ಸೋಮವಾರ ಕೋರ್ಟುಗ ಹಾಜರು ಮಲ್ತದಿತ್ತದು. ಆಕಲಿಗೂ ನ್ಯಾಯಾಂಗ ಬಂಧನ ಪಾಡ್ದುಂಡು. ನಗರಸಭಾ ಸದಸ್ಯರು ಊರ್ದಕ್ಲಿನ ಬೇಡಿಕೆ ದಂಚ 2 ತಿಂಗಳೊಡ್ದು ದುಂಬು ಅನುದಾನ ಮಂಜೂರು ಮಲ್ತದು. ಎಡ್ಡೆ ಕಾಂಕ್ರೀಟ್ ಮಾರ್ಗ ಆತನಂದು ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ ಪಂತೆರು. ಕಾಂಕ್ರೀಟ್ ಪಾಡ್ದು ಅಭಿವೃದ್ಧಿ ಆಯ್ನ ಉಳ್ಳಾಲ ಕ್ಷೇತ್ರದ ಕೈಕೋ ಮಾರ್ಗನು ಉದಿಪನ ಮಲ್ತದು ಅರ್ಪಾತಿರಿಯರು. ಉಳ್ಳಾಲ ನಗರಸಭಾ ಸುತ್ತದ ಕೈಕೋ ಪ್ರದೇಶದ ಮಾರ್ಗಗೂ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಡ್ದು ಮಂಜೂರಾಯಿನ 29 ಲಕ್ಷ ರೂಪಾಯಿ ಅನುದಾನಡು 580 ಮೀಟರ್ ಉದ್ದದ ಮಾರ್ಗಗೂ ಕಾಂಕ್ರೀಟ್ ಪಾಡ್ದು ಐತಾ ಉದಿಪನಾಂಡು. ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ ಕಾಂಕ್ರೀಟ್ ಪಾಡ್ದಿನ ಕೈಕೋ ಮಾರ್ಗ ಉದಿಪನ ಮಲ್ತಿರು. ಕುಡ್ಲಾ ವಿಧಾನಸಭಾ ಕ್ಷೇತ್ರದ ಸುತ್ತುಡು ಪಾಕ ಸಮಸ್ಯೆಲುಂಡು. ಉಳಮಾರ್ಗ, ಚರಂಡಿ ವ್ಯವಸ್ಥೆ, ಸರ್ಕಾರಿ ಶಾಲೆಲಿನ ವ್ಯವಸ್ಥೆ ಸರಿಜ್ಜಿ ಇಂದಿನ ಮಾತ ತೆರೆದು ಎನ್ನ ಪರಿಸರ ನೀಡಿದವರ ಹೆಚ್ಚು ಒತ್ತು ಕೊಡ್ದು ಆಯ್ನಾತ ಅಭಿವೃದ್ಧಿ ಮಲ್ತೊಂದು ಬೈದೆ. ಕೈಕೋ ಮಾರ್ಗ ಪಾಕ ವರ್ಷಲಿಡ್ದು ಹಾಳಾದು ಜನಕ್ಲೆಗ್ ಕಷ್ಟ ಆದಿತ್ತಂಡು ಅಂಚಾದು ನಗರಸಭೆ ಸದಸ್ಯರು ಬೊಕ ಊರ್ದಾಗ್ಲಿನ ಬೇಡಿಕೆದ ಮಿತ್ತು 2 ತಿಂಗಳು ದುಂಬು ಅನುದಾನ ಮಂಜೂರು ಮಲ್ತದಿತ್ತೆ. ಗುತ್ತಿಗೆದಾರರು ಎಡ್ಡೆ ಪುಣ್ಯದು ಎಡ್ಡೆ ಮಾರ್ಗ ಆತನೆಂದು ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ ಪಂಡಿರು. ಬಶೀರ್ ಅವರು ಮತ್ತು ಅವರ ಕೆಲವು ಇಬ್ರಾಹಿಂ ಮತ್ತು ಇವರ ಎಲ್ಲರೂ ಸೇರಿ ಒಂದು ಬೇಡಿಕೆಯನ್ನು ಇಟ್ಟಿದ್ದರು.
ಅದೊಂದು ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಹೇಳಿ ಭಾಳ ಕಷ್ಟದಲ್ಲಿತ್ತು. ಇವತ್ತು ಹೋಗು ಬರಲಿಕ್ಕೆ ಭಾಳ ಅನಾನುಕೂಲ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ರಸ್ತೆಯನ್ನು ಅಭಿವೃದ್ಧಿಸಿ ಇವತ್ತು ಭಾಳ ಒಂದು ಸೂಕ್ತ ಸಮಯದಲ್ಲಿ, ಬಹುಶಃ ನಾನು 2 ತಿಂಗಳ ಮುಂಚೆ ಇದಕ್ಕೆ ಒಂದು ಅಂಕಿತವನ್ನು ನೀಡಿದೆ. ಇಮಿಡಿಯೇಟ್ ಅದು ನಮ್ಮ ಕಾಂಟ್ರಾಕ್ಟರ್ ಮಕ್ಬೂಲ್ನವರು ಭಾಳ ಸ್ಪೀಡಾಗಿ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ತಂದಿದೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇವತ್ತು ನಾವು ಈ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಪಕ್ಷಾತೀತ ಇರಬಾರದು. ಅದು ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕ ಅಭಿವೃದ್ಧಿಗಾಗಿ ನಾವು ಉತ್ತಮ ಕೆಲಸ ಮಾಡಿ ನಮ್ಮ ಜವಾಬ್ದಾರಿ ಇರುತ್ತೆ. ಇದು ನನ್ನ ಪರಿಸರ, ನನ್ನದೇ ಆದಂಥ ಒಂದು ಕ್ಷೇತ್ರ. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿಯನ್ನು ನಾನು ಒತ್ತು ಕೊಡ್ತಾ ಇದ್ದೀನಿ ಅಭಿವೃದ್ಧಿಯಲ್ಲಿ. ಒಡಿಪು ಜಿಲ್ಲೆ ದೋರ್ಮೇಡು ಮುಸಲ್ಮಾನರು ಅಂಗಾರೆ ಈದುಲ್ ಫಿತ್ರ್ ಪರ್ಬ ಆಚರಣೆ ಮಲ್ತಿರು. ಪಳ್ಳಿಲೆಡು ಈದ್ಗಾ ಮಂದಿರಲೆಡು ವಿಶೇಷ ನಮಾಜ್ ಅಟ್ಟಣೆ ಆದಿತ್ತನು. ಲೋಕದ ಮಾತಾ ಕಡೆಟ್ಲ ಅಂಗಾರೆ ಮುಸಲ್ಮಾನರು ಈದುಲ್ ಫಿತ್ರದ ಪರ್ಬದ ಆಚರಣೆ ಮಲ್ತಿರು. ಅಂಚನೆ ಒಡಿಪು ಜಿಲ್ಲೆಡ್ಲ ಈದುಲ್ ಫಿತ್ರ್ ಪರ್ಬದ ಆಚರಣೆ ಮಲ್ತಿರು. ಶನಿವಾರ ಅಮಾಸೆ ಆಯ್ನಿಡ್ದವರ 2ನೇ ದಿನ ರಾತ್ರಿ ಬಾನುಡು ಚಂದ್ರನು ತೂದು ಜಿಲ್ಲೆದ ಪ್ರಧಾನ ಧರ್ಮಗುರು ಖಾಜಿಯರು ಪರ್ಬದ ದಿನ ಗುತ್ತು ಮಲ್ತಿನಂಚ ಅಂಗಾರೆ ಪರ್ಬದ ಆಚರಣೆ ನಡೆತಿಂಡು. ಪವಿತ್ರ ರಂಜಾನ್ ಒಂಜಿ ತಿಂಗಳು ಇಡೀ ಪಗೇಲು ರಿಟೇಕ್. ಪವಿತ್ರ ರಂಜಾನ್ ಒಂಜಿ ತಿಂಗಳು ಇಡೀ ಪಗೇಲು ಪಾಸದ ವೃತ್ತಪತ್ ರಿಟೇಕ್. ಪವಿತ್ರ ರಂಜಾನ್ ಒಂದು ತಿಂಗಳು ಇಡೀ ಪಗೆಲು ಪಾಸದ ವೃತ್ತಪತ್ತದು ಆಕೇರಿಗೂ ಸಂಭ್ರಮ ಆಚರಣೆ ನಡಪಾದು ಒರಿಯಕೊರಿ ಎಡ್ಡೆಪ್ಪು ಬಯಕೇರು. ಈ ಪಾಸದ ತಿಂಗಳು ದಾನ ಧರ್ಮ ಮಲ್ಪೇರು. ಈರ್ ಬಡವಿರುಳ್ಳೇರ ಅಂಚಿನಕ್ಲೆಗು ಶ್ರೀಮಂತಿರ ತಿಂಡ ಕೈಟ್ ಕಾಸಿ ತಿನಕಲು ದಾನ ಮಲ್ತದು ಅಕುಲ್ಲ ಪರ್ಬ ಆಚರಣೆ ಮಲ್ಪುನಂಚ ಮಲ್ಪುನ ಮಲ್ಲ ಸಂದೇಶನು ರಂಜಾನ್ ತಿಂಗಳು ಬೊಕ್ಕ ಈದುಲ್ ಫಿತ್ರ್ ಪರ್ಬ ಸಾರುಂಡು. سمع الله لمن حمده ಕಣ್ಣುದಾನದ ಬಗೆಟು ಪಾಕಜನ ತಪ್ಪು ತೆರೆಯೊಂದರು ಅವೆನು ಮನಸ್ಸಿಡಿದು ದೆತ್ತದು ಕತ್ತಲೆಡುಪ್ಪು ನಕ್ಲೆನು ಬೊಲ್ಪುಗು ಕನೇರೆ ಪುಡಿಯೋಡುಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆ.ವಿ. ಪಂತೆರು. ತೊಕ್ಕೊಟ್ಟದ ಸಾಯಿ ಪರಿವಾರ ಟ್ರಸ್ಟ್ ಪುನೀತ್ ರಾಜ್ಕುಮಾರ್ ನಿಂಪುಗಾದ ದಿವುನ್ನ ಮಾಮಲ್ಲ ನೇತ್ರದಾನ ಅಭಿಯಾನದ ಮುಗಿತಲುಡು ಆರ್ಪ ತಿರಿಯರು. ತೊಕ್ಕೊಟ್ಟದ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ದಾನಿಲೆಟ್ಟು ಪುನೀತ್ ರಾಜ್ಕುಮಾರ್ ನೆಂಪುಗಾದು ಮಾಮಲ್ಲ ನೇತ್ರದಾನ ಅಭಿಯಾನದ ಮುಗಿತಲ ಬೊಕ ಬರವು ಕಲ್ಪುರ ಬಿರ್ಸೆರೆಗು ಪಣವು ಸಹಾಯ ಪಟ್ಟುನ ಲೇಸು ತೊಕ್ಕೊಟ್ಟು ಅಂಬಿಕಾ ರೋಡ್ದ ಗಟ್ಟಿ ಸಮಾಜ ಭವನೋಡು ನಡೆತಂಡು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆ.ವಿ. ಕಾರ್ಯಕ್ರಮ ಉದ್ದಿಪನ್ನ ಮಲ್ತಿರು. ಜಿಲ್ಲಾಧಿಕಾರಿಯರು ಪಾತಿರ್ದು ಕಣ್ಣುದಾನದ ಬಗೆಟು ಪಾಕ ಜನ ತಪ್ಪು ತೆರೆಯೊಂದಿರು. ಅಂಚಿನ ತಪ್ಪುಲೆನು ಮನಸ್ಸಿಡ್ದು ದೆತ್ತು ಪಾಡ್ದು ಕತ್ತಲೆಡು ಉಪ್ಪುನಕ್ಲೆಗು ಬುಲ್ಪು ಕನಾಯರೆ ಕೈ ಜೋಡ್ಸಾವುಡು. ಪುನೀತ್ ರಾಜ್ಕುಮಾರ್ ಪುದರಡು ಸಾಯಿ ಪರಿವಾರ್ ಎಡ್ಡೆ ಕಾರ್ಯಕ್ರಮ ದೀವೊಂದುಂಡು. ಒಂದು ಪವಿತ್ರ ಕಾರ್ಯ ಪರುಡುನ ಸೀಕದ ಕಾರ್ಬಾರು ಪಾಕ ವರ್ಷ ಉಪ್ಪುಂಡು. ಜನಕಲು ನೆರೊಂದುಪ್ಪುನಿ ಕಾನೂನು ಪಾಲನೆ ಮಲ್ಪೊಂದುಪ್ಪುನವು ಸರಿಯತ್ತು. ಮಾತಿರ್ಲ ಒಟ್ಟಾದು ಕೊರೋನಾ ಸೀಕದ ಬಿದೆ ಮುತ್ತಾಗಂದು ಡಾಕ್ಟರ್ ರಾಜೇಂದ್ರ ಕೆ.ವಿ. ಪಂಡಿರು. ಕೊಂಡೆಊರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಒಟ್ಟು 34 ಜೋಕ್ಲೆಗ್ 3,000 ರೂಪಾಯಿದಂಚ ಒಟ್ಟು 1,02,000 ರೂಪಾಯಿನ ವಿದ್ಯಾರ್ಥಿ ವೇತನ ಆದ ಪಟ್ಟಿಯರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ ಗುರ್ಕಾರ್ಮೆ ವಹಿಸಿದಿತ್ತರು. ಸಮಾಜ ಸೇವಕರು ರೋಷನ್ ಬಿಳ್ಮಣ್ಣು, ಮಹೇಶ್ ಅಮಿಜನ್, ಮುರ್ಗುಲೆಗ್ ತೆನಸುವದ್ಗಾವನ ರಜನಿ ದಾಮೋದರ ಶೆಟ್ಟಿ ಮೊಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತಿರು. ಭಾಳಷ್ಟು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿರ್ತೀವಿ. ಕಣ್ಣು ಕೊಟ್ಬಿಟ್ರೆ ನಾವು ಸ್ವರ್ಗಕ್ಕೆ ಹೋದಾಗ ಬೇರೆನ ಅನುಭವಿಸೋದಕ್ಕಾಗಲ್ಲ. ಬೇರೆ ಬೇರೆ ರೀತಿ ನಾನು ಆ್ಯಸ್ ಎ ಮೆಡಿಕಲ್ ಗ್ರ್ಯಾಜುಯೇಟ್ ಆಗಿ ನಾನು ಆಫ್ಥಾಲ್ಮಾಲಜಿ ಬೇರೆ ಬೇರೆ ಇದರೊಳಗಡೆ ನೋಡ್ತಾ ಇದ್ದಾಗ ಯಾಕೆ ಐ ಡೊನೇಷನ್ ಮಾಡೋದಕ್ಕೆ ಜನ ಹಿಂದೆ ಮಾಡ್ತಿದ್ದಾರೆ ಅಂದರೆ ಕಣ್ಗುಡ್ಡೆ ತೆಗ್ದು ಹಾಕ್ಬಿಡ್ತಾರಂತೆ. ಹೇಗೆ ತೆಗ್ಸೋದು ಅದನ್ನೆಲ್ಲ ಕಟ್ ಮಾಡಿಕೊಂಡು ಸಾಕೆಟ್ ಒಳಗಡೆ, ಅದರಲ್ಲೂ ಭಾಳಷ್ಟು ಮೂವೀಸ್ಗಳಲ್ಲೂ ಕೂಡ ಕೆಲವೊಂದು ಸಲ ತಪ್ಪು ಅಭಿಪ್ರಾಯ ಮಾಡ್ತಾರೆ. ಐ ಡೊನೇಟ್ ಮಾಡೋದು ಅಂತೇಳಿ ಅಂದ ತಕ್ಷಣ ಪೂರ್ತಿ ಅದನ್ನು ಇದನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ. ಇದನ್ನು ಹೇಗೆ ಇದು ಮಾಡೋದು ಅನ್ನುವಂತಹ ಭಾಳಷ್ಟು ತಪ್ಪು ಕಲ್ಪನೆಗಳು ಭಾಳ ಜನರಲ್ಲಿದೆ. ಓಕೆ, ಇದರಲ್ಲೆಲ್ಲ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಐ ಡೊನೇಷನ್ ಮಾಡೋದು ಅಂತೇಳಂದರೆ ಅದು ಭಾಳ ಸಿಂಪಲ್ ಆಗಿ, ಮೇ ಬಿ ಡಾಕ್ಟ್ರು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಇವತ್ತು ಭಾಳ ಡಿಟೇಲ್ ಆಗಿ. ಕಾರ್ನಿಯಾ ಮಾತ್ರ ನಾವೇನು ನಮ್ಮ ಮುಂದಿನ ಒಂದು ಕರಿ ಪದರ ಏನಿರುತ್ತೆ, ಈವನ್ ಒಳಗಡೆನೂ ಅಲ್ಲ ಮೇಲ್ಗಡೆ ಇರುವಂಥ ಒಂದು ಅಂಶವನ್ನು ಭಾಳ ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸುವಂಥ ಒಂದು ಸಿಂಪಲ್ ಆಗಿರುವಂಥ ಪ್ರೊಸೀಜರ್. ನಾವು ಹಾಗಾಗಿ ಬರೋದಕ್ಕಿಂತ ಮುಂಚೆ ನನಗೂ ಅನ್ನಿಸ್ತು, ನಾವು ಡೊನೇಟ್ ಮಾಡಿದೆ ನಾನು ಇನ್ನೊಬ್ಬರಿಗೆ ಡೊನೇಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅಂತ ನಾನು ಕೂಡ ಇವತ್ತು ಬೃಹತ್ ನೇತ್ರದಾನ ಶಿಬಿರದೊಳಗಡೆ ವಾಲಂಟಿಯರ್ ಆಗಿ ನಾನು ಕೂಡ ಅದನ್ನು ಸಿಗ್ನೇಚರ್ ಮಾಡಿದ್ದೀನಿ ಇದರೊಳಗಡೆ.
ಕುಡ್ಲಾ ವಿಶ್ವವಿದ್ಯಾನಿಲಯದ್ದು ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಯಿನ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ವಿಶ್ವನಾಥ ದೇವಸ್ಥಾನಡು ಪುಟ್ಟೂರ ಮೆಚ್ಚುಗೆದ ಮರ್ಯಾದಿ ಸಂದಾಯಿತ ಮಲ್ತೇರು. ಡಾಕ್ಟರ್ ಮೋಹನ್ ಆಳ್ವ ಗುರುಕಾರ್ಮಿಡು ನಡತಿನ ಲೇಸುಡು ಎಡನೀರು ಮಠಾಧೀಶರು ಆಶೀರ್ವಚನ ಕೊರಿಯರು. ಕುಡ್ಲ ವಿಶ್ವವಿದ್ಯಾನಿಲಯದ್ದು ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಯಿನ ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರಿಕಾರ್ಯರು ಬೊಕ್ಕ ಪುನರೂರು ವಿಶ್ವನಾಥ ದೇವಸ್ಥಾನದ ಧರ್ಮದರ್ಶಿ ಹರಿಕೃಷ್ಣ ಪುನರೂರೆಗೂ ಪುಟ್ಟೂರ ಮೆಚ್ಚುಗೆದ ಲೇಸ್ ಕ್ಷೇತ್ರದ ಸಭಾಂಗಣಡು ನಡೆತಂಡ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಇತದು ಬೆದ್ರದ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರುಕಾರ್ಮಿಡು ಡಾಕ್ಟರ್ ಹರಿಕೃಷ್ಣ ಪುನರೂರೆಗೂ ಮೆಚ್ಚುಗೆದ ತಮ್ಮನದ ಮರ್ಯಾದೆ ಮಲ್ತೇರು. ಸ್ವಾಮೀಜಿರು ಆಶೀರ್ವಚನ ಕೊರಿಯರು. ಕಟೀಲು ಲಕ್ಷ್ಮೀನಾರಾಯಣ ಆಶ್ರಣ್ಯರು ಪಾತಿರದು ಎಡ್ಡೆಪ್ಪು ಬೈಕಿಯರು. ಡಾಕ್ಟರ್ ಮೋಹನ್ ಆಳ್ವ ಗುರುಕಾರ್ಮಿದ ಪಾತ್ರ ಪಂಡದು ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಯಿನ ಹರಿಕೃಷ್ಣರಿಗೂ ಮೆಚ್ಚುಗೆ ತೆರಿಪಾಯಿರು. ಮುಲ್ಕಿ ಸೀಮೆದ ದುಗ್ಗಣ್ಣ ಸಾವಂತಾರಸರು ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ಜಾಗತಿಕ ಪಂಟೀರ್ನ ಸಂಗೊಲಿನ ಒಕ್ಕೂಟದ ಗುರುಕಾರ್ಯರು ಐಕ್ಕಳ ಹರೀಶ್ ಶೆಟ್ರು, ಪಟೇಲ್ ವಾಸುದೇವ್ ರಾವ್, ಬೆದ್ರದ ಶ್ರೀಪತಿ ಭಟ್, ಹರಿಕೃಷ್ಣ ಪುನರೂರಿನ ಮಗೆ ದೇವಪ್ರಸಾದ್ ಪುನರೂರು ಪಾಲ್ದೆತ್ತೊಂಡಿರು. ಶ್ರೀದೇವಿ ನೃತ್ಯ ಕೇಂದ್ರದ ಡಾಕ್ಟರ್ ಆರತಿ ಶೆಟ್ಟಿ ನಿರ್ದೇಶನಡು ಸಂಗೀತ ನಾಟ್ಯ ತರಾವರಿ ಅಟ್ಟಣೆ ಆದಿತ್ತು. ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂತಹ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಕೂಡ ಆದರ್ಶ ಪುರುಷ. ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮಚಂದ್ರನ ಚರಿತೆಯನ್ನು ನಮ್ಮೆಲ್ಲರಿಗೂ ಕೂಡ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ರಾಮ ಅಂದರೆ ಯಾರು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ರಾಮೋ ವಿಗ್ರಹವಾನ್ ಧರ್ಮ. ಶ್ರೀರಾಮಚಂದ್ರ ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ. ಏನು ಧರ್ಮ ಅಂತಂದರೆ ಮತ್ತಿನ್ನೇನೂ ಅಲ್ಲ, ಸುಖ ಸಂತೋಷದಿಂದ ಬಾಳಬೇಕು ಅಂತ ನಾವೆಲ್ಲರೂ ಬಯಸುವವರು. ಎಲ್ಲರೂ ಅಂತಂದರೆ ಯಾರು ಒಬ್ಬಿಬ್ಬರಲ್ಲ, ಎಲ್ಲ ಪ್ರಾಣಿಗಳೂ ಕೂಡ ಸೇರಿಕೊಂಡು. ಅದಕ್ಕೋಸ್ಕರವೇ ಹಗಲಿರುಳು ನಾವು ದುಡಿತಾ ಇರ್ತೇವೆ. ಸುಖವನ್ನು ಸಂಪಾದಿಸಬೇಕು, ಇದ್ದ ದುಃಖವನ್ನು ದೂರ ಮಾಡ್ಕೋಬೇಕು. ಆ ಭಾರತ ಆ ವೀರನಾರಾಯಣನ ಸಾನ್ನಿಧ್ಯದಲ್ಲಿ ಆಯ್ತಂತೆ. ಆಗ ವಿಕೃತ ಸನ್ನಿವೇಶಗಳು ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಕಲಿಯುಗದ ಒಂದು ನಮ್ಮ ಜೀವಮಾನದಲ್ಲಿ ಬಂದಂಥ ವಿಕೃತ ಸನ್ನಿವೇಶ ಕೊರೋನಾ, ಈ ಕಾಲಘಟ್ಟದಲ್ಲಿ ಮಂಜುನಾಥ ದೇವರ ಸಾನ್ನಿಧ್ಯ, ಮಾವನ ಮನೆ ಆಗಿರ್ಬೋದು, ಅದರ ಸಾನ್ನಿಧ್ಯ ಮಂಜುನಾಥ ದೇವರ ಸಾನ್ನಿಧ್ಯ. ನಮ್ಮ ಮನೆ ಮಂಜು ಪ್ರಾಸಾದ ಆಗಿರ್ಬೋದು, ಪೂಜ್ಯ ಪೇಜಾವಶ್ಯಗಳು ಬಂದು ಅಲ್ಲಿ ಯಾವತ್ತೂ ಇರುವಂಥವ್ರು ಆಗಿರಬಹುದು. ಆದರೆ ಅದು ಮಂಜುನಾಥ ದೇವರ ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ನಡುವಿನ ನಾವೆಲ್ಲ ಹೇಳ್ತೇವೆ ಇವತ್ತು ಅಲ್ವಾ ಪ್ರೊಫೆಸರ್, ಪುರಾಣಿಕರು ಇದ್ದಾರೆ, IT BT ಮಕ್ಕಳಿಗೆ ಏನೇನೂ ಗೊತ್ತಾಗ್ತಾ ಇಲ್ಲ. ಹೌದು, ನಮ್ಮ ಮನೆಯ ಅನುಭವವೂ ಅದೇ. ಮೊಬೈಲಲ್ಲಿ ಬಿಟ್ಟುಕೊಡ್ತಾರೆ, ಗೂಗಲನ್ನೇ ರೆಫರ್ ಮಾಡ್ತಾರೆ. ಕೆದಿಲ ಗ್ರಾಮಡು ಅಕ್ರಮ ಕಸಾಯಿಖಾನೆದ ಮಿತ್ತು ಸೋಮವಾರ ಬೈಯಗು ಪುತ್ತೂರು ನಗರ ಪೊಲೀಸರು ಕಾರ್ಯಾಚರಣೆ ನಡೆಪಾದು ಅಕ್ರಮವಾದ ಕೈಕಂಜಲೆಯನ್ನು ಕೆರ್ದು ಮಾಸ ಮಲ್ತೊಂದಿತ್ತಿನ ಆರೋಪಿಯನ್ನು ಪತ್ತಿದರು. ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ದ ಪೊಲೀಸರು ಸೋಮವಾರ ಬೈಯಗು ಕಾರ್ಯಾಚರಣೆ ನಡೆಪಾದು ಕೆದಿಲ ಗ್ರಾಮಡು ಅಕ್ರಮ ಕಸಾಯಿಖಾನೆ ನಡಪತ್ತಿದ್ದರು. ಅಕ್ರಮವಾದ ಕೈಕಂಜಲೆಯನ್ನು ಕೆರ್ದು ಮಾಸ ಮಲ್ತೊಂದಿತ್ತಿನ ಆರೋಪಿನು ಪೊಲೀಸರು ಬಂಧನ ಮಲ್ತಿದ್ದರು. ಕಾರ್ಯಾಚರಣೆದ ಪೊರ್ತುಡು ಉರಿಪದ್ರಡಾತೆ ಎಲ್ಪೊಡ್ದು 80 ಕಿಲೋಮೀಟ ಪೆತ್ತದ ಮಾಸ ಇತ್ತದು ಅವೇನು ಪೊಲೀಸರು ಸ್ವಾಧೀನ ಗುದ್ದೆ ತೊಂದರು. ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದರು. ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲು. ಒಂದು ತಿಂಗಳದ ರಂಜಾನ್ ಪಾಸ ಪತ್ತಿನ ಮುಸಲ್ಮಾನರಿಗೂ ಈದ್ ಉಲ್ ಫಿತ್ರ್ ಪರ್ಬದ ಗೌಜಿ ಕುಡ್ಲದ ಬಾವುಟಗುಡ್ಡೆ ಈದ್ಗಾ ಮಂದಿರೋಡು ವಿಶೇಷ ನಮಾಜ್ ಒಡಿಪುಡು ಸಂಭ್ರಮದ ಆಚರಣೆ. ಮಣಿಪಾಲಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 119ನೇ ಶಾಖೆ ಉದ್ದೀಪನ MIT ಕಾಲೇಜ್ ಮೈದಾನಡು ನವೋದಯ ಸ್ವಸಹಾಯ ಸಂಘಲಿನ ಸಾಧನಾ ಸಭೆ. ಒಕ್ಕೂಟದ ಸಾಯಿ ಪರಿವಾರ್ ಟ್ರಸ್ಟ್ದ ನಿಲೆಟ್ಟು ಪುನೀತ್ ರಾಜ್ಕುಮಾರ್ ನೆಂಪುಗಾದು ಮಾಮಲ್ಲ ಕಣ್ಣುದಾನ ಅಭಿಯಾನ ಕತ್ತಲೆಡು ಉಪ್ಪುನಕ್ಲೆನ್ನು ಬೊಲ್ಪು ಕನೇರೆ ಪುಣೆವಡು ಡಾಕ್ಟರ್ ರಾಜೇಂದ್ರ ಕುಡ್ಲ ವಿಶ್ವವಿದ್ಯಾನಿಲಯದ್ದು ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಯಿನ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ವಿಶ್ವನಾಥ ದೇವಸ್ಥಾನಡು ಪುಟ್ಟೂರ ಮೆಚ್ಚುಗೆದ ಲೇಸು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.